ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉದ್ಯಾವರ ಗ್ರಾಮದಲ್ಲಿ ಹರಿಯುವ ಪಾಪನಾಶಿನಿ ನದಿಯ ಇಕ್ಕೆಲಗಳಲ್ಲಿ ಭೂಸವಕಳಿ ಹೆಚ್ಚಾಗ್ತಿದೆ. ಇಲ್ಲಿನ ಜಾರುಕುದ್ರು ಎಂಬ ನಡುಗಡ್ಡೆ ಪ್ರದೇಶದಲ್ಲಿ ಈಗಾಗಲೇ ಅಪಾರ ಪ್ರಮಾಣದ ಭೂಪ್ರದೇಶ ನದಿ ಪಾಲಾಗಿದೆ. ಪಾಪನಾಶಿನಿ ನದಿ ಎರಡು ಕವಲುಗಳಾಗಿ ಹರಿದು ಮುಂದೆ ಸಮುದ್ರ ಸೇರುವುದರಿಂದ ಈ ಭಾಗದಲ್ಲಿ ನೀರಿನ ಹರಿವಿನ ವೇಗವು ಹೆಚ್ಚಾಗಿದೆ. ಈಗಾಗಲೇ 2 ಎಕರೆಗೂ ಅಧಿಕ ಭೂಮಿ ಹಾಗೂ ತೆಂಗಿನ ಮರಗಳು ನದಿ ಪಾಲಾಗಿವೆ. ಈ ಕುರಿತು ಮಾತನಾಡಿದ ಸ್ಥಳೀಯರಾದ ಜಗದೀಶ್ ಬಿ ಗಾಣಿಗ, ಮಳೆಗಾಲದಲ್ಲಿ ನೀರು ಮನೆ ಅಂಗಳದವರೆಗೆ ಬರುತ್ತದೆ. ಮನೆಗಳಿಗೆ ನಡೆದುಕೊಂಡು ಹೋಗಲು ಸರಿಯಾದ ದಾರಿಯೂ ಇಲ್ಲ. ಈ ಹಿಂದೆ ಇಲ್ಲಿ ಸುಮಾರು 25ರಿಂದ 30 ಮನೆಗಳಿದ್ದವು. ಇದೀಗ ಹಲವರು ಮನೆ ಹಾಗೂ ಜಾಗವನ್ನು ತೊರೆದು ಬೇರೆಡೆಗೆ ತೆರಳಿದ್ದಾರೆ. ಮಳೆಗಾಲದಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ಎದುರಾಗ್ತಿದೆ. ಶಾಲೆಗೆ ಹೋಗುವ ಮಕ್ಕಳಿಗೂ ತೊಂದರೆಯಾಗ್ತಿದೆ. ಕನಿಷ್ಠ ಒಂದು ತಡೆಗೋಡೆಯನ್ನಾದರೂ ನಿರ್ಮಿಸಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಆದರೆ ಇದುವರೆಗೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಆದಷ್ಟು ಬೇಗ ತಡೆಗೋಡೆ ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಹೂಳು ತೆಗೆದು ಕಲ್ಲಿನ ತಡೆಗೋಡೆ ಕಟ್ಟಿದರೆ ಅಪಾಯ ಕಡಿಮೆಯಾಗುತ್ತದೆ ಎಂದಿದ್ದಾರೆ. ಹೀಗಾಗಿ ಜಾರುಕುದ್ರುವಿನ ಭೂ ಸವಕಳಿ ತಡೆಗೆ ಸರ್ಕಾರ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಕೂಡ ಒತ್ತಾಯಿಸಿದ್ದಾರೆ. ನಮ್ಮ ಈ ಮಳೆಗಾಲದಲ್ಲಿಯೂ ಅಂತ ಅಲ್ಲ, ಬೇಸಿಗೆಗಾಲದಲ್ಲಿಯೂ ಅಷ್ಟೇ, ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಬರುವಾಗ ನೀರು ಮನೆ ಅಂಗಳಕ್ಕೆ ಬರ್ತದೆ. ನಮಗೆ ಆಚೆ ಈಚೆ ಹೋಗಲಿಕ್ಕೂ ದಾರಿಯೇ ಇಲ್ಲ. ಒಂದಾಗಿ ಈಗ ಸೊರಕೆಯವರ ದಿನದಲ್ಲಿ ಒಂದು ಬ್ರಿಡ್ಜ್ ಮಾಡಿ ಇದರ ಮೇಲೆ ಆದರೂ ಬಂದು ಕೂರುವ ಅಂತ ಹೇಳಿ ಒಂದು ಮನಸ್ಸಾಗ್ತದೆ. ಅಷ್ಟೇ ಬಿಟ್ಟರೆ ನಮಗೆ ನಡೆದುಕೊಂಡು ಹೋಗಲಿಕ್ಕೂ ಆಗುವ ಪರಿಸ್ಥಿತಿಯಲ್ಲಿಲ್ಲ. ಮನೆಗೆ ಒಂದು ಹೋಗಲಿಕ್ಕೆ ಒಂದು ದಾರಿಯೂ ಇಲ್ಲ. ಇಲ್ಲಿ 25-30 ಮನೆ ಇತ್ತು ಬಿಡಾರ. ಅದರಲ್ಲಿ ಈಗ ಒಂದು 20 ಮನೆಯವರು ಇದ್ದಾರೆ. ಮತ್ತೊಂದು 10-15 ಮನೆಯವರು ಜಾಗ ಉಂಟು, ಮನೆ ಉಂಟು, ಎಲ್ಲ ಬಿಟ್ಟು ಆಚೆ ತೆರಳಿದ್ದಾರೆ. ಮಳೆಗಾಲದಲ್ಲಿ ಅಂತೂ ಕಷ್ಟವೇ ಕಷ್ಟ. ಈಗ ಶಾಲೆ ಹೋಗೋ ಮಕ್ಕಳು ಅಷ್ಟೇ, ಬರುವಾಗಲಿ ಹೋಗುವಾಗಲಾಗಲಿ ಕಷ್ಟದಲ್ಲೇ ಹೋಗೋದು ಬರುವುದು. ನಾನು ಇದಕ್ಕೆ ಹುಟ್ಟಿ 58 ವರ್ಷ ಆಯಿತು, ಇಷ್ಟವರೆಗೆ ಇಲ್ಲೇ ಇದ್ದೇನೆ. ಮಳೆಗಾಲದಲ್ಲಿ ಇದ್ದಷ್ಟು ಕಷ್ಟ ಯಾವತ್ತೂ ಇಲ್ಲ. ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಎಲ್ಲ ಬಿಟ್ಟು ಸೊರಕೆಯವರು ಸಹ ಅರ್ಜಿ ಅಲ್ಲಿ ಪಾಸ್ ಮಾಡಿದ್ದಾರೆ. ಈಗ ಆಗ್ತದೆ ಮತ್ತೆ ಆಗ್ತದಂತೆ ಅಲ್ಲೇ ನಿಂತಿದೆ. ಮತ್ತು ಎಲ್ಲ ಈಚಿಂದ ಚುಳ್ಳಿಕುದುರಿನಿಂದ ಕೋಟೆ ಇದು ಪಟ್ಟಣದವರೆಗೆ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಅದು ಯೂಸ್ ಇಲ್ಲ. ನಮಗೆ ಒಂದು ತಡೆಗೋಡೆ ಮಾಡಿದರೆ ಒಂದು ಯೂಸ್ ಮಾಡ್ಬೋದು ಅಂತ ನಮಗೆ ಅದರಲ್ಲಿ ಒಂದು ರೋಡ್ ಆದರೂ ಆಗ್ಬೋದು ಅಂತ ಎಣಿಸಿದ್ದೇವೆ.